ಬಾರ್ಕೂರಿನಲ್ಲಿ ಶುಕ್ರವಾರ ಗುರುದೇವ ಭವನದಲ್ಲಿ ಜರುಗಿದ ಮದುವೆ ದಿಬ್ಬಣವೊಂದು ವಿಶೇಷವಾಗಿತ್ತು. ಮದುವೆ ಹಾಲ್ನ ಎದುರುಗಡೆಯಲ್ಲಿ ಹಳೆ ಅಂಬಾಸಿಡರ್ ಕಾರೊಂದು ಸಿಂಗರಿಸಿಕೊಂಡು ನಿಂತಿರುವುದು ಮದುವೆಗೆ ಬಂದವರನ್ನ ವಿಶೇಷವಾಗಿ ಗಮನ ಸೆಳೆಯಿತು. ಯುವ ಜನತೆ ಕೆಲವರು ಕಾರಿನೊಂದಿಗೆ ಸೆಲ್ಫಿ ಕೂಡ ತೆಗೆದುಕೊಳ್ಳುತ್ತಿದ್ದರು. ಬಾರ್ಕೂರು ಕಾಳಿಕಾಂಬ ದೇವಸ್ಥಾನದ ಬಳಿಯಲ್ಲಿರುವ ಮಂಜಪ್ಪ ಪೂಜಾರಿ ಅವರ ಮಗ ನಿತಿನ್ ಮತ್ತು ಪೂಜಿತಾರ ಮದುವೆ ದಿಬ್ಬಣ 50 ವರ್ಷ ಹಿಂದಿನ ಅಜ್ಜನ ಕಾಲದ ಅಂಬಾಸಿಡರ್ ಕಾರ್ನಲ್ಲಿ ಹೊಸ ಮದುಮಕ್ಕಳು ಮನೆಗೆ ಹೋಗಿದ್ದು ವಿಶೇಷವಾಗಿತ್ತು. 1972ರಲ್ಲಿ ಬಾರ್ಕೂರು ಸೇತುವಾದ ಬಳಿಕ ಬಾರ್ಕೂರು ಜಾರು ಪೂಜಾರಿ ಅವರು 22,000 ರೂಪಾಯಿಗೆ MYG 1910 ನಂಬರಿನ ಅಂಬಾಸಿಡರ್ ಕಾರು ಖರೀದಿಸಿದ್ದು, ಅದನ್ನು 10 ವರ್ಷದ ಹಿಂದೆ ಅವರ ನಿಧನರಾಗುವ ತನಕ ಚಲಾಯಿಸ್ತಾ ಇದ್ರು. ಅಜ್ಜ ಮತ್ತು ತಂದೆಯೊಂದಿಗೆ ಪ್ರತಿದಿನ ಕಾರನ್ನು ತೊಳೆಯುವಾಗ ಸಹಕಾರ ನೀಡುತ್ತಿದ್ದ ನಿತಿನ್ಗೆ ಅಜ್ಜನ ಕಾರಿನ ಬಗ್ಗೆ ತೀರಾ ಮೋಹ. ಅಂಬಾಸಿಡರ್ ಕಾರನ್ನು 1,000 ರೂಪಾಯಿ ವೆಚ್ಚ ಮಾಡಿ ಇಂದಿಗೂ ಕೂಡ ಸುಸ್ಥಿತಿಯಲ್ಲಿ ಇರಿಸಿದ್ದು, ಪ್ರತಿದಿನ ಒಮ್ಮೆ ಅದನ್ನು ಚಾಲನೆ ಮಾಡುವ ಪರಿಪಾಠ ಇಂದಿಗಿದೆ. ಅಂದಹಾಗೆ ಜಾರು ಪೂಜಾರಿ ಅವರ ಕಾರಿನ ನಂಬರ್ 1910 ಬಾರ್ಕೂರು ಭಾಗದಲ್ಲಿ ಎಲ್ಲರಿಗೂ ಬಾಯಿಪಾಠ. ಅವರ ನಿಧನ ಕೂಡ 19/10/2012ರಂದು ನಡೆದಿದೆ. ಇದೀಗ ಮನೆಯಲ್ಲಿ ಬೇರೆ ಹೊಸ ವಾಹನ ಇದ್ದರೂ ಆಧುನಿಕತೆಗೆ ಮಾರು ಹೋಗದೆ ಹಳೆ ಕಾರಿನಲ್ಲಿ ಮದುಮಕ್ಕಳು ಸಾಗುವಾಗ ದಾರಿಯುದ್ದಕ್ಕೂ ಜನ ಆಶ್ಚರ್ಯ ಮತ್ತು ಸಂತೋಷ ವ್ಯಕ್ತಪಡಿಸಿದರು. ಈ ಕಾರನ್ನು ನಾವು 1972ರಲ್ಲಿ ನಮ್ಮ ತಂದೆಯವರು ತಗೊಂಡು ಬಂದು ಅದನ್ನು ಕೆಲವು ವರ್ಷ ಅವರೇ ಸ್ವಂತ ಚಲಾಯಿಸಿ ಎಲ್ಲ ಟೂರಿಸ್ಟ್ ಗಾಡಿಯಾಗಿ ಅದು ಉಪಯೋಗಿಸಿ ಎಲ್ಲ ದಿಕ್ಕಿಗೆ ಅದನ್ನು ತಗೊಂಡು ಹೋಗ್ತಿದ್ರು. ಮತ್ತು ಬಾಡಿಗೆ ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು. ಸ್ವಂತ ಅವರು ಒಬ್ಬರೇ ಬಿಡೋದು. ಅದು ಬಿಟ್ಟ ನಂತರ ಅವ್ರ ಮಗನಿಗೆ ನನ್ನ ತಮ್ಮ ಮಂಜಪ್ಪ ಬಿಡ್ತಿದ್ದ. ಅದರ ನಂತರ ನಮ್ಮ ತಂದೆ ತೀರಿ ಹೋಗುವ ತನಕ ಅದನ್ನು ನಾವು ಮೇಂಟೈನ್ ಮಾಡಿ ಹಾಗೆ ಇಟ್ಕೊಂಡಿದ್ದೇವೆ. ಈಗ ತಂದೆಯವರು 2012ರಲ್ಲಿ ತೀರಿ ಹೋದರು.